ನಟಿ ಸಮಂತಾ ಎಂದ್ರೆ ಸಖತ್ ಸುದ್ದಿ ಎನ್ನುವಂತೆ ಕಳೆದ ವರ್ಷದಿಂದಲೂ ನಟಿ ಸಮಂತಾ ಸಿಕ್ಕಾಪಟ್ಟೆ ಸುದ್ದಿಯಾಗ್ತಲೇ ಇದ್ದಾರೆ. ಸಿನಿಮಾ, ಜಾಹೀರಾತು ಹಾಗೂ ವೈಯಕ್ತಿಕ ವಿಚಾರಗಳ ಕಾರಣವಾಗಿಯೂ ಸಹ ಸಮಂತಾ ಸುದ್ದಿಯಾಗುತ್ತಲೇ ಇರುತ್ತಾರೆ. ಇನ್ನು ಸಮಂತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಹ ಸಕ್ರಿಯವಾಗಿದ್ದು, ನಟಿಯ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಭರ್ಜರಿ ವೈರಲ್ ಆಗುವುದು ಮಾತ್ರವಲ್ಲದೆ ಅಪಾರ ಮೆಚ್ಚುಗೆಯನ್ನು ಸಹ ಪಡೆದುಕೊಳ್ಳುತ್ತವೆ. ಟಾಲಿವುಡ್ನ ಸ್ಟಾರ್ ನಟಿ ಸಮಂತಾ ಪ್ರಸ್ತುತ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸಮಂತಾ ದಕ್ಷಿಣದಲ್ಲಿ ಮಾತ್ರವೇ ಅಲ್ಲದೆ ಬಾಲಿವುಡ್ ಅಂಗಳದಲ್ಲೂ ಸಹ ಸಖತ್ ಸದ್ದನ್ನು ಮಾಡುತ್ತಿದ್ದಾರೆ. ನಟ ನಾಗಚೈತನ್ಯ ಜೊತೆಗಿನ ವೈವಾಹಿಕ ಸಂಬಂಧದಿಂದ ದೂರವಾದ ಮೇಲೆ ನಟಿಯು ಸಾಕಷ್ಟು ಸಿನಿಮಾಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪುಷ್ಪ ಸಿನಿಮಾದ ಐಟಂ ಸಾಂಗ್ ಮೂಲಕ ಸಮಂತಾ ಇಡೀ ದೇಶದಲ್ಲೊಂದು ಸಂಚಲನವನ್ನ ಸೃಷ್ಟಿಸಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ದಿನಗಳಿಂದಲೂ ಸಮಂತಾ ಇನ್ಸ್ಟಾಗ್ರಾಂ, ಟ್ವಿಟರ್ಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಸಮಂತಾಗೆ ಆರೋಗ್ಯದ ಸಮಸ್ಯೆ ಇರಬಹುದೆಂಬ ಗಾಳಿ ಸುದ್ದಿಯೊಂದು ಎಲ್ಲೆಡೆ ಹರಿದಾಡುತ್ತಿದೆ. ಆದರೆ ಇದೀಗ ನಟಿಯ ಲೇಟೆಸ್ಟ್ ಫೋಟೋಗಳು ವೈರಲ್ ಆಗುತ್ತಿದ್ದು, ನಟಿಯ ಹೊಸ ಫೋಟೋಗಳನ್ನ ನೋಡಿ ಅಭಿಮಾನಿಗಳು ಮತ್ತು ನೆಟ್ಟಿಗರು ಸಹ ಶಾಕ್ ಆಗಿದ್ದಾರೆ. ಅಲ್ಲದೆ ನಟಿಯ ಹೊಸ ಫೋಟೋಗಳನ್ನು ನೋಡಿದವರು ಇವರು ನಟಿ ಸಮಂತಾನೇನಾ ಅಥವಾ ನಟಿಯ ಡೂಪ್ ಇರಬಹುದಾ ಎನ್ನುತ್ತಿದ್ದಾರೆ. ಹೌದು, ನಟಿ ಸಮಂತಾ ಅವರ ಹೊಸ ಫೋಟೋವನ್ನು ನೋಡಿದಾಗ ನಟಿಯ ಮುಖದಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಕಾಣುತ್ತಿದೆ. ನಟಿಯ ಇಂದಿನ ಲುಕ್ಗೂ ಹಾಗೂ ಹೊಸ ಲುಕ್ಗೂ ಸಾಮ್ಯತೆಯೇ ಇಲ್ಲ ಎನ್ನುವಂತಾಗಿದೆ. ನೆಟ್ಟಿಗರು ಸಮಂತಾ ಅವರ ಹೊಸ ಫೋಟೋ ನೋಡಿ ಸಮಂತಾ ಅವರ ಮುಖದಲ್ಲಿ ಹಿಂದಿನ ಕಳೆ ಇಲ್ಲ ಎನ್ನುತ್ತಿದ್ದಾರೆ. ಅಲ್ಲದೆ ನಟಿಯು ಸರ್ಜರಿ ಮಾಡಿಸಿದ್ದಾರೆ ಎನ್ನುವ ಅನುಮಾನಗಳನ್ನು ಸಹ ವ್ಯಕ್ತಪಡಿಸುತ್ತಿದ್ದಾರೆ. ನಟಿಯ ಮುಖಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿರಬಹುದು, ಅದಕ್ಕೆ ಮುಖದಲ್ಲಿ ವ್ಯತ್ಯಾಸ ಕಾಣುತ್ತಿದೆ ಎನ್ನುವುದು ಅನೇಕರ ಅಭಿಪ್ರಾಯವಾಗಿದೆ.